ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿದ ಮುತಾಲಿಕೆಡು ಅಬ್ಬಕ್ಕ ಉತ್ಸವದ ತಯಾರಿ ಬೊಕ್ಕ ಮಾನಾದಿಗೆ ಲೇಸು ತೊಕ್ಕೋಟು ಕ್ಲಿಕ್ ಮ್ಯಾರೇಜ್ ಹಾಲ್ಡ್ ಗುರುವಾರ ಬಯ್ಯಡು 4 ಗಂಟೆಗೆ ನಡಪರೆ ಉಂಡು ಪಂಡದು ಉತ್ಸವ ಸಮಿತಿದ ಸ್ವಾಗತಾಧ್ಯಕ್ಷರು ಶ್ರೀ ಕೆ ಜಯರಾಮ್ ಶೆಟ್ಟರು ತಿಳಿಪಾದರು. ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ತಯಾರಿ ಬೊಕ್ಕ ಮಾನಾದಿಗೆ ಲೇಸು ತೊಕ್ಕೋಡು ಕ್ಲಿಕ್ ಮ್ಯಾರೇಜ್ ಸಭಾಂಗಣಡು 5 ತಾರೀಕು ಗುರುವಾರ ಬಯ್ಯ 4 ಗಂಟೆಗೆ ನಡಪರೆ ಉಂಡು ಪಂಡದು ಸುದ್ದಿಗೋಷ್ಠಿ ತೆರಿಪಾಯಿನ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿದ ಸ್ವಾಗತ ಅಧ್ಯಕ್ಷರು ಶ್ರೀ ಕೆ ಜಯರಾಮ್ ಶೆಟ್ಟಿ ಶಾಸಕರು ಶ್ರೀ ಯುಟಿ ಖಾದರ್ ಕಾರ್ಯಕ್ರಮದ ಉದಿಪನ ಮಲ್ಪೆರ ಉಲ್ಲೇರು. ಕಾರ್ಯಕ್ರಮಡು ಉಳ್ಳಾಲ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲದ ನಿವೃತ್ತ ಶಿಕ್ಷಕರು ಶ್ರೀಮತಿ ಸೀತಮ್ಮ ಜಿ ಸುವರ್ಣರೇನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬೊಕ್ಕ ಶಾಂತಲಾ ಪ್ರಶಸ್ತಿ ಪುರಸ್ಕೃತರು ನೃತ್ಯ ಗುರು ಉಳ್ಳಾಲ ಮೋಹನ್ ಕುಮಾರ್ ಮಾನಾದಿಗೆ ಮಲ್ಪೆರ ಉಲ್ಲೇರು. ಉಳ್ಳಾಲ ದರ್ಗಾ ಅಧ್ಯಕ್ಷರು ಹಾಜಿ ಅಬ್ದುಲ್ ರಶೀದ್ ಪೆರ್ಮನ್ನೂರು ಸಂತ ಸೆಬಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ವಂದನೆ ಫಾದರ್ ಡಾಕ್ಟರ್ ಜೆಬಿ ಸಲ್ದಾನ ಸೇರ್ನಂಚ ಪ್ರಮುಖ ಬಿನ್ನೇರು ಪಾಲ್ಪಳೆಯರ ಉಲ್ಲೇಖ ಪಂಡ ತೆರಿಪಾಯರು. ಅದಕ್ಕೆ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗೋಕ್ಲಿ ಉಳ್ಳಾಲದ MLA ಅವರನ್ನು ಯಾರು MLA ಆಗ್ತಾರೆ ಅವರನ್ನು ಗೌರವ ಅಧ್ಯಕ್ಷರಾಗಿ ಮಾಡಿಕೊಂಡು ನೀವು ಮುಂದಕ್ಕೆ ಹೋಗಬೇಕೆಂಬ ಆಶಯದೊಂದಿಗೆ ಆವಾಗ ನಾನು ಗೌರವ ಅಧ್ಯಕ್ಷನಾಗಿದ್ದೆ. ಈಗ ನಮ್ಮ UT ಖಾದರ್ ಅವರು ನಮ್ಮ ಸಮಿತಿಯ ಗೌರವ ಅಧ್ಯಕ್ಷರಾಗಿರ್ತಾರೆ. ಆನಂತರ 2008ನೇ ಇಸ್ವಿಯ ತನಕ ಸುಮಾರು 19 ವರ್ಷಗಳ ಕಾಲ ಸಾರ್ವಜನಿಕ ದೇಣಿಗೆಯಿಂದ ನಾವು ಅಬ್ಬಕ್ಕ ಉತ್ಸವವನ್ನು ಪ್ರತಿ ವರ್ಷ ಉಳ್ಳಾಲದಲ್ಲಿ ಮಾಡ್ತಾ ಬಂದಿದ್ದೆವು. ನಮಗೆ ಹಣದ ಮುಗ್ಗಟ್ಟುಗಳು ಬರ್ತಾ ಇದ್ದುದರಿಂದ ನಾವು ಸರ್ಕಾರವನ್ನು ಆಗಿಂದಾಗಿ ನಾವು ಕೇಳ್ತಾ ಇದ್ದೆವು ಅಬ್ಬಕ್ಕ ಉತ್ಸವವನ್ನು ಸರ್ಕಾರದ ದೇಣಿಗೆ ಮುಖಾಂತರ ಮಾಡಿ ಪೋರ್ಚುಗೀಸರ ವಿರುದ್ಧ 1545ರ ಸುಮಾರಿಗೆ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂಬ ಹೆಸರನ್ನು ಪಡೆದವಳು. ಅವಳ ಉತ್ಸವವನ್ನು ದಸರಾ ಉತ್ಸವ ಮಾಡ್ತೀರಿ, ಕದಂಬ ಉತ್ಸವ ಮಾಡ್ತೀರಿ, ಹಾಗೆಯೇ ರಾಜ್ಯ ಉತ್ಸವವಾಗಿ ಕರ್ನಾಟಕ ಸರ್ಕಾರ ಮಾಡಬೇಕೆಂಬ ಒತ್ತಾಯದ ಮೇರೆಗೆ 2008ರಲ್ಲಿ ಯಡಿಯೂರಪ್ಪನವರ ಸರ್ಕಾರ ಮುಖ್ಯಮಂತ್ರಿ ಆಗಿದ್ದಾಗ ನಾನು UT ಖಾದರ್ ಅವರು, ದಿನಕರ್ ಉಳ್ಳಾಲ್ ಮತ್ತು ಸದಾನಂದ ಬಂಗೇರರು DV ಸದಾನಗೌಡರನ್ನ ಮುಖಾಂತರ ತೆಗೆದುಕೊಂಡು ಹೋಗಿ ಯಡಿಯೂರಪ್ಪನವರ ಮಾತಾಡಿದ ಮೇರೆಗೆ ಆವಾಗ ಯಡಿಯೂರಪ್ಪನವರು 25 ಲಕ್ಷವನ್ನು ನಮಗೆ ಉತ್ಸವ ಮಾಡಲಿಕ್ಕೆ ಕೊಟ್ಟಿದ್ದರು 2008ನೇ ಇಸವಿಯಿಂದ. ಆ ದಿವಸದಿಂದಲಾಗಾಯ್ತು ಇವತ್ತಿನವರೆಗೆ. ಆನಂತರ ಬಂದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನವರಾಗಿದ್ದು ಬಾಕಿಯವರದ್ದಾಗಿ ಅಥವಾ BJP ಅವರು ಎಲ್ಲರೂ ಪ್ರತಿ ವರ್ಷ ನಮಗೆ ದೇಣಿಗೆ ಕೊಡ್ತಾಯಿದ್ರು. ಮತ್ತು ಈಗ ಅಧಿಕೃತ ಉತ್ಸವವಾಗಿ ಸಂಸ್ಕೃತಿ ಇಲಾಖೆಯ ಮುಖಾಂತರ ಸರ್ಕಾರಿ ಉತ್ಸವವಾಗಿ ಜಿಲ್ಲಾಡಳಿತದ ಮುಖಾಂತರ ಆಚರಿಸಿಕೊಂಡು ಬರ್ತಾ ಇದೆ. ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಶ್ರೀ ದಿನಕರ್ ಉಳ್ಳಾಲ್, ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಗೌರವ ಉಪಾಧ್ಯಕ್ಷರು ಶ್ರೀ ಸದಾನಂದ ಬಂಗೇರ, ಹೈದರ್ ಪತ್ತಿಪಾಡಿ ಸುದ್ದಿಗೋಷ್ಠಿ ಒಟ್ಟಿಗೆ